ಹಲೋ ನಮಸ್ತೆ ಎಲ್ರಿಗೂ. ನಮಗೆಲ್ರಿಗೂ ಅಷ್ಟೇ ತುಂಬ ನಮ್ಮ ಸ್ಕಿನ್ ಕ್ಲೀನ್ ಆಗಿರಬೇಕು, ಗ್ಲೋ ಆಗಿರಬೇಕು, ಪಿಂಪಲ್ಸ್ ಇರಬಾರ್ದು, ಡಲ್ನೆಸ್ ಇರಬಾರ್ದು, ಟ್ಯಾನ್ ಇರಬಾರ್ದು, ರ್ಯಾಷಸ್ ಇರಬಾರ್ದು, ಇದೆಲ್ಲ ಅನ್ಕೊತೀವಿ. ಕೆಲವರು ಮುಖ ನೋಡಿದ್ದಕ್ಕಿದೆಯಲ್ಲ ನಮ್ಗೆ ಆಸೆ ಆಗುತ್ತೆ. ಅಂದರೆ ಏನು ಇವರ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಇದೆ, ಇಷ್ಟೊಂದು ಶೈನಿಂಗ್ ಇದೆ, ಒಂದು ಪಿಂಪಲ್ಸ್ ಇಲ್ಲ, ಒಂದು ರ್ಯಾಷಸ್ ಇಲ್ಲ, ಎಷ್ಟು ಚೆನ್ನಾಗಿದೆ ಎಲ್ಲ ಅಂತ. ಹಾಗಾದರೆ ಈ ಗ್ಲೋಯಿಂಗ್ ಸ್ಕಿನ್ ಇರ್ಬೋದು, ಕ್ಲಿಯರ್ ಸ್ಕಿನ್ ಇರ್ಬೋದು, ನಮಗೆ ಓವರ್ ನೈಟ್ ಬರುತ್ತಾ, ಒಂದೇ ದಿನಕ್ಕೆ ಬರುತ್ತಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾದರೆ ಗ್ಲೋಯಿಂಗ್ ಕ್ಲಿಯರ್ ಸ್ಕಿನ್ ಸಿಗಬೇಕು ಅಂತಂದರೆ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ ಏನು ಅಂತಂದರೆ, ನಮಗೆ ತುಂಬ ನಮ್ಮ ಸ್ಕಿನ್ ಕ್ಲಿಯರ್ ಇರಬೇಕು ಅಂತಂದರೆ ನಾವು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು, ಕ್ರೀಮ್ ಅಪ್ಲೈ ಮಾಡೋದು, ಅದೆಲ್ಲ ಆಮೇಲೆ. ಎಲ್ಲದಕ್ಕಿಂತ ಮುಂಚೆ ಇದೆಯಲ್ವಾ, ನಮ್ಮ ಸ್ಕಿನ್ನನ್ನು ನಾವು ಅಥವಾ ನಮ್ಮ ಮುಖನ್ನು ನಾವು ಯಾವ ಥರ ಕ್ಲೀನ್ ಮಾಡ್ಕೊತೀವಿ ಅನ್ನೋದು. ಯಾವ ಸೋಪಲ್ಲಿ ತೊಳ್ಕೊಂಡ್ರೆ ಒಳ್ಳೆಯದು, ಯಾವ ಫೇಸ್ ವಾಶ್ ಹಾಕಿದ್ರೆ ಒಳ್ಳೆಯದು, ಎಲ್ರಿಗೂ ಎಲ್ಲದನ್ನು ಮಾಡೋದಕ್ಕಾಗಲ್ಲ. ಇವತ್ತಿನ ವಿಡಿಯೋದಲ್ಲಿ ಯಾರು ಬೇಕಾದರೂ ಮಾಡ್ಕೋಬಹುದಾದಂಥ ಸಿಂಪಲ್ ಆಗಿರುವಂಥ ಒಂದು ನ್ಯಾಚುರಲ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಮನೆಯಲ್ಲೇ ಒಂದು ಅಂದರೆ ಸೊಲ್ಯೂಷನ್ನ ರೆಡಿ ಮಾಡಿ ಮುಖಕ್ಕೆ ಹಚ್ಚಿ ತೊಳ್ಕೊಂಡು ನಮ್ಮ ಸ್ಕಿನ್ನನ್ನು ಕ್ಲೀನ್ ಆಗೋ ಥರ ನೋಡೋದು. ಇನ್ನೊಂದು, ಮಾರ್ಕೆಟಲ್ಲಿ ಇರುವಂಥ ಅತ್ಯುತ್ತಮವಾಗಿರುವಂಥ ಒಂದು ಫೇಸ್ ವಾಶನ್ನು ರೆಕಮೆಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ. ಗೊತ್ತಾ, ಮನೇಲಿ ತುಂಬ ಸಿಂಪಲ್ ಆಗಿ ನಮ್ಮ ಮುಖನ ನೀಟಾಗಿರೋ ಥರ ಮಾಡ್ಬೋದು. ಅತ್ಯುತ್ತಮ ಕ್ವಾಲಿಟಿ ಇರುವಂತಹ ಕಡಲೆ ಹಿಟ್ಟು, ಪ್ಯೂರ್ ಆಗಿರುವಂಥದ್ದು ಸ್ವಲ್ಪ, ಮತ್ತು ಹಾಲು, ಇದಿಷ್ಟೇ ಬೇಕಾಗಿರೋದು. ಸ್ವಲ್ಪ ಹಾಲಿಗೆ ಚೂರು ಲೈಟಾಗಿ ಕಡಲೆ ಹಿಟ್ಟನ್ನು ಹಾಕಿ, ದಪ್ಪ ಪೇಸ್ಟ್ ಬೇಡ, ತೆಳ್ಳಗೆ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಮುಖಕ್ಕೆ ನಾವು ತೊಳೆಯುವಾಗ ಉಜ್ಜಿ ತೊಳ್ಕೊಬಾರ್ದು. ಲೈಟಾಗಿ ಈ ಥರ ಮಸಾಜ್ ಮಾಡಿ 1-2 ನಿಮಿಷ ನೀವು ಈ ಥರ ಸ್ಕ್ರಬ್ ಮಾಡಿ ಉಗುರು ಬೆಚ್ಚಗಿನ ನೀರಿಂದ ಮುಖನ ತೊಳ್ಕೊಂಬೇಡಿ. ಮುಖನ ಯಾಕೆ ದಿನಕ್ಕೆ ಎಷ್ಟು ಸರಿ ತೊಳ್ಕೋಬೇಕು? ಕೇವಲ ಇದೆಯಲ್ವಾ, ನೀವು ಫೇಸ್ ವಾಶ್ ಅಥವಾ 3ರಿಂದ 4 ಸರಿ ಮುಖನ ತೊಳೆಯಬಹುದು ಖಾಲಿ ನೀರಿಂದ. ನೀವು ಫೇಸ್ ವಾಶ್ ಅಥವಾ ಈ ಥರ ಸ್ಕ್ರಬ್, ನಾನೇನು ಈ ಟಿಪ್ಸ್ ಹೇಳಿದೆ, ಹಾಲಿಂದ ಕಡಲೆ ಹಿಟ್ಟು, ಇದನ್ನ ಇದೆಯಲ್ಲ ಒಂದ್ಸರಿ ನೀವು ದಿನಕ್ಕೆ ಮಾಡಿದ್ರೆ ಸಾಕು. 2 ಸರಿ ಏನೂ ಬೇಕಾಗಿಲ್ಲ. ಫೇಸ್ ವಾಶ್ ಯೂಸ್ ಮಾಡೋದಿದ್ರೆ ನೀವು 2 ಸರಿ ತೊಳ್ಕೋಬಹುದು. ಫೇಸ್ ವಾಶಲ್ಲಿ ಕಡಲೆ ಹಿಟ್ಟು ಮತ್ತು ಈ ಹಾಲಿನ ಮಿಕ್ಸಿಂದ ನಾನು ಏನು ಮುಖ ತೊಳ್ಕೋಬೇಕು ಅಂತ ಹೇಳಿದ್ನಲ್ವಾ, ಇದನ್ನ ದಿನಕ್ಕೆ 1 ಸರಿ ಮಾಡಿದ್ರೆ ಸಾಕು. ರಾತ್ರಿ ಈ ಥರ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದರೆ, ನಮ್ಗೆ ಗೊತ್ತಿರಲ್ಲ, ಕೆಲವೊಂದ್ಸರಿ ನಾವು ಸೋಪ್ ಹಾಕಿನೋ, ಆ್ಯಕ್ಚುಲಿ ಸೋಪ್ ಹಾಕಲೇಬಾರ್ದು ಅಂತಾರೆ. ಸ್ಕಿನ್ ಇರುತ್ತಲ್ವ, ಅದನ್ನ ಡ್ಯಾಮೇಜ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ರ್ಯಾಶ್ ಆಗಿರುವಂಥ ಕೆಮಿಕಲ್ಸ್ ಇರುತ್ತೆ. ಅದರಿಂದ ಈ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಡಸ್ಟ್ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ಎಣ್ಣೆ ಅಂಶ ಇರ್ಬೋದು, ಜಿಡ್ಡಿನ ಅಂಶ ಇರ್ಬೋದು, ಮುಖಕ್ಕೆ ಅಂಟ್ಕೊಂಡಿರೋದು ಕ್ಲಿಯರ್ ಆಗುತ್ತೆ. ಇದು ಕ್ಲಿಯರ್ ಆದರೆ ನಿಮ್ಮ ಮುಖ ಕ್ಲೀನ್ ಆಗುತ್ತೆ. ಯಾಕಂತಂದ್ರೆ ಎಣ್ಣೆ ಅಂಶ, ಜಿಡ್ಡಿನ ಪಸೆ ಇದ್ರೆ ಅದು ನಮ್ಮ ಫೋರ್ಸಲ್ಲಿ ಅಂದರೆ ಅಂಟ್ಕೊಂಡು ಪಿಂಪಲ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಪಿಂಪಲ್ಸ್ ಮುಖದಲ್ಲಿ ಜಾಸ್ತಿ ಆಗುತ್ತೆ, ಸನ್ಬರ್ನ್, ಸನ್ ಟ್ಯಾನ್ ಆಗುತ್ತೆ, ಮುಖ ಅನ್ಇವನ್ ಟೋನ್ ಇರುತ್ತೆ, ಕ್ಲೀನ್ ಆಗಿರಲ್ಲ. ಆದ್ರಿಂದ ಅಟ್ಲೀಸ್ಟ್ 1 ಸರಿ ನೀವು ಫೇಸ್ ವಾಶ್ ಅನ್ನು ಉಪಯೋಗ ಮಾಡಿಕೊಂಡು ಅಥವಾ ನಾನು ಹೇಳಿರುವಂಥ ಈ ಟಿಪ್ಸ್ ಅನ್ನು ಫಾಲೋ ಮಾಡ್ಕೊಂಡು ಮುಖ ತೊಳೆದ್ರೆ ಮುಖ ಕ್ಲೀನ್ ಆಗಿ ಉಳಿಯುತ್ತೆ. 2 ಮಾಡಿ ಅಂತ ನಾನು ಹೇಳಲ್ಲ. ಮೊದಲನೇದಾಗಿ ಮನೇಲಿ ಇರುವಂಥ ಸಿಂಪಲ್ ಟಿಪ್ಸ್ ಅನ್ನು ಉಪಯೋಗ ಮಾಡ್ಕೊಂಡು ಮಾಡೋಣ. ಅದೇನು, ಕಡಲೆ ಹಿಟ್ಟು ಮತ್ತೆ ಹಾಲು. ದಿನಕ್ಕೆ 1 ಸರಿ ಈ ಥರ ಮಾಡಿದ್ರು ನಿಮ್ಮ ಮುಖ ಕ್ಲೀನ್ ಆಗಿರುತ್ತೆ. ಕಡಲೆ ಹಿಟ್ಟು ಹಾಲಲ್ಲಿ ಪ್ರತಿದಿನ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ ಮೇಡಮ್, ರೆಡಿಯಾಗಿರುವಂಥ ಯಾವುದಾದ್ರೂ ಬೆಸ್ಟ್ ಫೇಸ್ ವಾಶ್ ಹೇಳಿ ಅಂತ ಅನ್ನೋರಿಗೆ ಇವತ್ತೊಂದು ಅದ್ಭುತವಾಗಿರುವಂಥ ಫೇಸ್ ವಾಶ್ ಬಗ್ಗೆ ಹೇಳ್ತಾ ಇದ್ದೇನೆ. ಇದೇನು ಅಂತಂದರೆ, ನನ್ನ ಮಗಳಿಗೆ ನಾನು ನಿಮಗೆ ಸ್ಪೆಷಲಾಗಿ ಹೇಳಬೇಕು, ನನ್ನ ಮಗಳಿಗೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೇನೆ. ಅದೇನು ಅಂತಂದರೆ, ಸೆಟಫಿಲ್ ಅವ್ರದ್ದು ಜೆಂಟಲ್ ಕ್ಲೆನ್ಸರ್ ಅಂತ ಬರುತ್ತೆ, ಫಾರ್ ಆಲ್ ಟೈಪ್ ಆಫ್ ಸ್ಕಿನ್. ಬೇರೆ ಬೇರೆ ಟೈಪ್ ಸ್ಕಿನ್ ಅವರಿಗೆ ಬೇರೆ ಬೇರೆ ಥರದ ಫೇಸ್ ವಾಶ್ ಇರುತ್ತೆ. ಇದು ಸೆಟಫಿಲ್ ಅವ್ರದ್ದು ಜೆಂಟಲ್ ಕ್ಲೆನ್ಸರ್ ಇರುತ್ತಲ್ವಾ, ಇದು ಆಲ್ ಟೈಪ್ ಆಫ್ ಸ್ಕಿನ್ ಅಂತ ಇರೋದನ್ನೇ ತಗೊಳ್ಳಿ. ನಾನು ಅದನ್ನೇ ಟ್ಯಾಗ್ ಮಾಡಿರ್ತೇನೆ. ನಿಮ್ಗೆ ಏನು ಅಂತಂದ್ರೆ, ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಫಸ್ಟ್ ಕಮೆಂಟ್ ಅಲ್ಲಿ ಅದರ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೀವು ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬಹುದು. ಇಲ್ಲ ನಿಮ್ಗೆ ಮೆಡಿಕಲ್ ಸ್ಟೋರ್ಗಳಲ್ಲಿ, ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇದರದ್ದು ಕ್ಲೀನ್ ಆಗಿ ನೇಮ್ ಅನ್ನ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಇನ್ನೊಂದೇನು ಅಂತಂದ್ರೆ, ಈ ಪ್ರಾಡಕ್ಟ್ ಅನ್ನ ಕ್ಲೀನ್ ಆಗಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತಲ್ವಾ, ಅದರಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಸಿಗುತ್ತೆ. ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ, ಅಲ್ಲಿ ಸಿಗುತ್ತೆ, ನೀವು ಪರ್ಚೇಸ್ ಮಾಡಬಹುದು. ಆರಾಮ್ಸೆ ಪರ್ಚೇಸ್ ಮಾಡ್ಕೊಂಡಿದ್ನ ನೀವು ಉಪಯೋಗ ಮಾಡಬಹುದು. ಸೆಟಫಿಲ್ ಕ್ಲೆನ್ಸರ್ ಇಂದ ಅಥವಾ ಫೇಸ್ ವಾಶ್ ಇಂದ ನೀವು ದಿನಕ್ಕೆ 2 ಸರಿ ಮುಖನ ತೊಳ್ಕೋಬಹುದು. ಆರಾಮ್ಸೆ ಲೈಟಾಗಿ 1-2 ಡ್ರಾಪ್ ಅನ್ನ ಹಾಕೊಂಡು ಮುಖಕ್ಕೆ ಹಚ್ಬಿಟ್ಟು, ಅದು ಒಂದ್ಸರಿ ನೀರು ಹಾಕಿ 1-2 ಡ್ರಾಪ್ ಅನ್ನ ಕೈಗೆ ಹಾಕ್ಬಿಟ್ಟು ನೀಟಾಗಿ ಮುಖಕ್ಕೆ ಹಚ್ಬಿಟ್ಟು ಕ್ಲೀನ್ ಆಗಿ ನಾವು ಒಂದು ಸ್ವಲ್ಪ ಸ್ಕ್ರಬ್ ಮಾಡಿ ತೊಳೆಯುವಂಥದ್ದು. ಅದಾದ ನಂತರ ಮುಖನ ಒರೆಸ್ಕೊಡುವಂಥದ್ದು. ಈ ಕ್ಲೆನ್ಸರ್ ಅನ್ನು ಉಪಯೋಗ ಮಾಡ್ಕೊಂಡು 2 ಸರ್ತಿ ನೀವು ಮುಖ ತೊಳಿಬಹುದು ದಿನಕ್ಕೆ. ನಾರ್ಮಲ್ ಆಗಿ 1-2 ಸರಿ ಇನ್ ಬಿಟ್ವೀನ್ ಹೊರಗಡೆ ಎಲ್ಲಾದ್ರೂ ಹೋಗಿ ಬಂದ್ರಿ ಅಂತಂದ್ರೆ ಖಾಲಿ ವಾಟರ್ ಇಂದ ತೊಳ್ಕೊಳ್ಳಿ. ತುಂಬಾ ಜಾಸ್ತಿ ನಾವು ಸೋಪ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಕಡಲೆ ಹಿಟ್ಟು ಇರ್ಬೋದು, 3-4 ಸರಿ ದಿನಕ್ಕೆ ಅದನ್ನೇ ಹಾಕ್ಬಿಟ್ಟು ತೊಳೆಯೋದು ಒಳ್ಳೇದಲ್ಲ. ಅದು ಯಾವುದೂ ಅಷ್ಟೊಂದು ಒಳ್ಳೇದಲ್ಲ. ಫೇಸ್ ವಾಶ್ ಯೂಸ್ ಮಾಡೋದಿದ್ರೆ ಖಾಲಿ 2 ಸರಿ ಸಾಕು. ಕಡಲೆ ಹಿಟ್ಟಿಂತ ಅಂದರೆ, ಕಡಲೆ ಹಿಟ್ಟನ್ನು ಉಪಯೋಗ ಮಾಡ್ತೀರಾ ನೀವು ಅಂತಂದರೆ 1 ಸರಿ ನೀವು ದಿನಕ್ಕೆ ಕಡಲೆ ಹಿಟ್ಟನ್ನು ಉಪಯೋಗ ಮಾಡ್ಕೊಂಡು ತೊಳ್ಕೊಳ್ಳಿ. ಮಿಕ್ಕಿದ ಟೈಮಲ್ಲಿ ನಾರ್ಮಲ್ ವಾಟರಲ್ಲಿ ತೊಳ್ಕೊಳ್ಳಿ, ಏನೂ ತೊಂದರೆ ಇಲ್ಲ.
ಓಕೆ, ಕ್ಲೆನ್ಸರ್ ಅಂದ್ರೆ ಈ ಸೆಟಫಿಲ್ ಎಲ್ಲ ಕ್ಲೆನ್ಸರ್ ಉಪಯೋಗ ಮಾಡಿದ್ರೂ ಕೂಡ ನೀವು ಕಡಲೆ ಹಿಟ್ಟಲ್ಲಿ ವಾರಕ್ಕೆ 1-2-3 ಸರಿ ಮುಖನ ತೊಳ್ಕೊಳ್ಳೋದ್ರಿಂದ ಮುಖ ತುಂಬಾ ಬ್ರೈಟ್ ಆಗುತ್ತೆ, ಕ್ಲೀನ್ ಆಗುತ್ತೆ. ಸೊ ಒಂದ್ಸರಿ ನಿಮ್ಮ ಮುಖ ಕ್ಲೀನ್ ಆಯಿತು, ಡರ್ಟ್ ಹೋಯಿತು, ಪೊಲ್ಯೂಷನ್ ಹೋಯಿತು, ಆಯಿಲ್ ಅಂಶ ಹೋಯಿತು ಅಂತಂದ್ರೆ ಆಟೋಮೆಟಿಕ್ ಆಗಿ ಮುಖ ಕ್ಲೀನ್ ಆಗಲಿಕ್ಕೆ ಶುರುವಾಗುತ್ತೆ, ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ. ಅದಾದ ನಂತರ ನಾವು ನೆಕ್ಸ್ಟ್ ಸ್ಟೆಪ್ ಅನ್ನ ಫಾಲೋ ಮಾಡಬಹುದು. ಜಾಸ್ತಿ ಗ್ಲೋ ಆಗಬೇಕು, ರಿಂಕಲ್ಸ್ ಕಮ್ಮಿ ಆಗಬೇಕು, ಹೈಡ್ರೇಟ್ ಆಗಿರ್ಬೇಕು ಅಂತಂದ್ರೆ ಬೇರೆ ಟಿಪ್ಸ್ ಇದೆ. ಅದೇನು ಮಾಯಿಶ್ಚರೈಸರ್ ಅನ್ನು ಅಪ್ಲೈ ಮಾಡುವಂಥದ್ದು ದಿನ. ನೀವು ಇದು ಕೂಡ ಅಷ್ಟೇ ಅತ್ಯುತ್ತಮ. ಮುಖ ತೊಳ್ಕೊಂಡಾದ ನಂತರ ದಿನಕ್ಕೆ 2 ಸರಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕಿಲ್ಲ. ಅಟ್ಲೀಸ್ಟ್ ಒಳ್ಳೆ ಕ್ವಾಲಿಟಿಯ ಟೋನರ್ ಇರುತ್ತಲ್ವಾ, ಅಂದರೆ ಟೋನರ್ ಕೂಡ ಬರುತ್ತೆ. ಅದು ಕೂಡ ನಮ್ಮ ಸ್ಕಿನ್ ಅನ್ನು ತುಂಬ ಪ್ರೊಟೆಕ್ಟ್ ಮಾಡುತ್ತೆ, ತುಂಬ ಒಳ್ಳೆಯದು, ಬೇಕಾಗಿರುವಂಥ ಪೋಷಕಾಂಶಗಳನ್ನು ಕೊಡುತ್ತೆ. ಅಟ್ಲೀಸ್ಟ್ ಅದಿಲ್ಲ ಅಂತಂದರೆ ಮಾಯಿಶ್ಚರೈಸರ್ ಆದರೂ ನಾವು ಉಪಯೋಗ ಮಾಡ್ಬೋದು. ಬಟ್ ಇವತ್ತು ನಿಮ್ಮನ್ನು ಜಾಸ್ತಿ ನಾನು ಕನ್ಫ್ಯೂಸ್ ಮಾಡಲಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಷ್ಟೇ ಹೇಳಿದ್ದು, ಫಸ್ಟ್ ಸ್ಟೆಪ್ ನಾವು ಮುಖನ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅದನ್ನ ನಾನು ಹೇಳಿದ್ದೇನೆ. ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತ. ತುಂಬ ಜಾಸ್ತಿ ಮುಖನ ದಿನ ಪೂರ್ತಿ ತೊಳಿತಾ ಇರಬಾರ್ದು. ಒಂದು 3-4 ಸರಿ ತೊಳ್ಕೊಂಡ್ರೆ ಸಾಕು. ನಾನು ಹೇಳಿದ ಪ್ರಾಡಕ್ಟನ್ನೇ ನೀವು ಬೈ ಮಾಡಬೇಕು ಅಂತ ಇಲ್ಲ. ನಾನು ಬೆಸ್ಟ್ ಅನ್ನುವಂಥದ್ದನ್ನು ರಿಸರ್ಚ್ ಮಾಡಿ ರೆಕಮೆಂಡ್ ಮಾಡಿರ್ತೇನೆ. ನಿಮಗೆ ಅದು ವರ್ತ್ ಅಂತ ಅನ್ನಿಸಿದ್ರೆ ಫೀಡ್ಬ್ಯಾಕ್ ಚೆಕ್ ಮಾಡ್ಕೊಳ್ಳಿ ಬೈ ಮಾಡುವಾಗ. ಅದು ವರ್ತ್ ಅಂತ ಅನ್ನಿಸಿದ್ರೆ ಅಷ್ಟು ಮಾತ್ರ ಬೈ ಮಾಡಿ. ನಾನು ಬೆಸ್ಟ್ ಇರೋದನ್ನ ಹೇಳ್ತೇನೆ. ರಿಸರ್ಚ್ ಮಾಡಿ ವ್ಯೂವರ್ಸ್ ಕೇಳ್ತಾ ಇರ್ತಾರೆ, ಅವರಿಗೋಸ್ಕರ ನಾನು ಹೇಳಲೇಬೇಕಾಗುತ್ತೆ. ನಿಮ್ಗೆ ಅದು ವರ್ತ್ ಇದೆ, ನಿಮ್ಮ ಸ್ಕಿನ್ ಸೂಟ್ ಆಗುತ್ತೆ ಅಂತಂದ್ರೆ ಅದನ್ನ ಉಪಯೋಗ ಮಾಡ್ಬೋದು. ಇನ್ನೊಂದು, ಯಾವುದನ್ನೇ ಉಪಯೋಗ ಮಾಡಿ ಸ್ಕಿನ್ ಪ್ರಾಡಕ್ಟ್ಸ್, ಕಾಸ್ಮೆಟಿಕ್ಸ್, ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಕೈ ಸ್ವಲ್ಪ ಹಚ್ಬಿಟ್ಟು ಒಂಚೂರು ತೊಳ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ. ಏನು ಇರಿಟೇಷನ್ ಆಗಲ್ಲ ಅಂತಂದ್ರೆ ಆಮೇಲೆ ಮುಖಕ್ಕೆ ಹಾಕೊಂಡು ತೊಳಿಬಹುದು. ಸೊ ಪ್ಯಾಚ್ ಟೆಸ್ಟ್ ಇಸ್ ಕಂಪಲ್ಸರಿ. ಹಾಗೇನೆ ಯಾವುದೇ ಪ್ರಾಡಕ್ಟ್ಗಳನ್ನು ತಗೊಳ್ಳುವಾಗ ನೀವು ಒಂದು ಸ್ವಲ್ಪ ರಿವ್ಯೂಸ್ ಫೀಡ್ಬ್ಯಾಕ್ಸ್ ಅನ್ನ ಚೆಕ್ ಮಾಡ್ಕೊಂಡು ತಗೊಳ್ಳಿದ್ದು. ನಾನು ಹೇಳಿರುವಂಥದ್ದು ಬೆಸ್ಟೇ ಇದೆ. ನನ್ನ ಮಗಳಿಗೆ ನಾನು ಯೂಸ್ ಮಾಡ್ತಾ ಇದ್ದೇನೆ, ಅದನ್ನ ನಾನು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮರೆಯದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಮುಖ್ಯವಾಗಿರುವಂಥ ಬ್ಯೂಟಿ ಟಿಪ್ಸ್ ಅನ್ನ, ಸೀಕ್ರೆಟ್ಸ್ ಅನ್ನ ಹೇಳ್ತಾ ಇರ್ತೇನೆ. ನನ್ನನ್ನು ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.